ಕೊಳವಕ್ಕಿಗಳ ರವದಿಂದ ಕೋಗಿಲೆಗಳ ನಾದ ಪುನ್ನಾಗಗಳಿಂದ ಬೆಳಗು ಕಾಣುವಂತಹ ನಾಡು ನಮ್ಮಿ ಜ್ಯೋತಿರ್ಮೇಧ.
ಸ್ನಿಗ್ಧ ಮೇದರದುರ ಮಂದಸ್ಮಿತ ಮರೀಚಿ ಕಂಚುಕೀರ್ತಿ ವ್ಯಕ್ತಿತ್ವವನ್ನು ಹೊಂದಿದಂತಹ ನಾಡು ನಮ್ಮಿ ಜ್ಯೋತಿರ್ಮೇದ. ವಸುಂಧರೆಯ ಹಣೆಯ ಮೇಲಿನ ತಿಲಕಪ್ರಾಯವಾದಂತಹ ನಾಡು ನಮ್ಮಿ ಜ್ಯೋತಿರ್ಮೇದ. ಹೌದಣ್ಣ. ಹೌದು ತಮ್ಮ. ಇಲ್ಲಿಯ ಅರಸನಾದಂತಹ ವೀರಮಣಿಯ ಸುಪುತ್ರರ ನಾವು. ಸರಿ. ಹಿರಿಯವನಾದಂತಹ ನಾನು ರುಕ್ಮಾಂಗದ, ಕಿರಿಯವನಾದಂತಹ ನೀನು ಶುಭಾಂಗ. ಪಿತನಾದಂತಹ ವೀರಮಣಿಗೆ ಮಕ್ಕಳಾಗಿ ಹುಟ್ಟಬೇಕಾದರೆ ಯೋಗ ಹೊಂದಿದ್ದರೆ ಸಾಲದು, ಯೋಗ್ಯತೆಯನ್ನು ಕೂಡ ರೂಢಿಸಿಕೊಂಡಿರಬೇಕು. ಹೌದಣ್ಣ. ಯಾಕೆ ಯಾಕೆ? ಆ ಯೋಗ್ಯತೆಗಳನ್ನು ಪಡೆದವರು ನಾವು ಎಂಬುದರಲ್ಲಿ ಎರಡು ಮಾತಿಲ್ಲ. ತಮ್ಮ ಅಣ್ಣ, ಶಿವನ ಅನುಗ್ರಹದಿಂದ ನಮಗೆ ಯಾವ ರೀತಿಯ ಕೊರತೆಯೂ ಇಲ್ಲ. ಹೌದಣ್ಣ. ಆದರೆ ಈ ಅರಮನೆಯಲ್ಲಿದ್ದು ಮನಸ್ಸಿಗೇಕೋ ಬೇಸರ, ಜಾಡ್ಯತೆ ಆವರಿಸಿಕೊಂಡಿದೆ. ಇದಕ್ಕೆ ನಿನ್ನಲ್ಲೇನಾದರೂ ಪರಿಹಾರವಿದೆ ತಮ್ಮ? ಹೌದು ತಮ್ಮ. ಹಾಗೆಂದು ನಾವು ಚಿಂತಿಸುವ ಅಗತ್ಯವಿಲ್ಲ. ಮತ್ತೆ ನಮ್ಮ ಜನಕ ನಿರ್ಮಿಸಿರುವಂತಹ ಉಪವನವಿದೆಯಲ್ಲ. ಓಹೋ, ನಮ್ಮ ಉಪವನ. ಹೌದಣ್ಣ. ನಾವು ಅಲ್ಲಿಗೆ ತೆರಳಿ ಆ ವನದ ಸಿರಿಯನ್ನೆಲ್ಲ ನೋಡುತ್ತಾ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಬಳಿಕ ಅಲ್ಲಿರುವಂತಹ ವಿಧ ವಿಧವಾದ ಹಣ್ಣು ಹಂಪಲುಗಳನ್ನು ಕೊಯ್ದೆವೆಂತಾದರೆ ನಮ್ಮ ಮನಸ್ಸಿಗೂ ಬಹಳ ಸಂತೋಷವಾದಿತ್ತು. ಹಾಗಾಗಿ ನಾವು ಆ ಉಪವನಕ್ಕೆ ತೆರಳೋಣವೇ ಅಣ್ಣ? ಸರಿಯಾದ ಸಲಹೆ ತಮ್ಮ. ಆದ್ದರಿಂದ ತಡ ಮಾಡುವುದಲ್ಲ, ಉಪವನದತ್ತ ಸಾಗೋಣ. ಹಾಗೆ
ತರುಗಳ ಮಧ್ಯದಲ್ಲಿ ತರುಗಳ ಮಧ್ಯದಲ್ಲಿ ಜೋತೆಯ ಲತೆಯ ಪರಿಕೆ ಸೋಗಿವೆ ಪರಿಕೆ
ಎಷ್ಟೊಂದು ಸುಂದರವಾಗಿದೆ. ಹೌದಣ್ಣ. ತಮ್ಮ ಅಣ್ಣ, ಆಕಾಶಕ್ಕೆ ಹಂದರವನ್ನು ಹಾಸಿದ ಹಾಗೆ ಮಾವು, ಹಲಸು, ತೇಗು ಇತ್ಯಾದಿ ಮರಗಳು ಹಬ್ಬಿ ನಿಂತಿದೆ. ಹೌದಣ್ಣ. ಮಾತ್ರವಲ್ಲ, ಅಲ್ಲಿ ನೋಡಂತೆ ಏನು ತರತರದ ವಿಧ ವಿಧ ಜಾತಿಯ ಹೂಗಳು ಅರಳಿ ನಿಂತಿದೆ. ಎಷ್ಟೊಂದು ಸುಮಧುರವಾಗಿದೆಯಲ್ಲ. ಅದರ ಸುವಾಸನೆಯನ್ನು ಕೇಳುವಾಗ ಆಹಾ ಎಂತಹ ಆಹ್ಲಾದಕರವಾಗಿದೆ. ಸೂರ್ಯ ರಶ್ಮಿಯು ಈ ವನವನ್ನು ಪಸರಿಸಿದ ಬಗೆಯನ್ನು ಕಂಡಾಗ ಆಹಾ ಎಂತಹ ಆಹ್ಲಾದಕರ. ಇದನ್ನು ಕಾಣುವಾಗ ಪ್ರಕೃತಿ ದೇವತೆಯು ತನ್ನನ್ನು ತಾನೇ ಸಿಂಗರಿಸಿಕೊಂಡ ಹಾಗಿದೆ. ತಮ್ಮ ಅಣ್ಣ, ಈ ವನಸೊಬಗನ್ನು ಕಂಡು ಯಾರಾದರೂ ಮರುಳಾಗದವರು ಇದ್ದಾರೆ ತಮ್ಮ? ಅಣ್ಣ, ತಮ್ಮ ಅಷ್ಟೇ ಅಲ್ಲ, ಮರಗಳನ್ನು ಸುತ್ತಿ ಸೂರ್ಯನ ಬೆಳಕನ್ನು ಅರಸುತ್ತ ಮೇಲೆ ಏರಿ ನಿಂತ
ಬಳ್ಳಿಗಳು, ಅದರಲ್ಲಿ ಅರಳಿ ನಿಂತಿರುವ ಹೂಗಳು, ಆ ಹೂಗಳ ಮಕರಂದವನ್ನು ಹೀರಲು ಬಂದಿರುವಂತಹ ದುಂಬಿಗಳ ಛೇಕಾರ. ಹೌದು ತಮ್ಮ. ಆಹಾ, ಎಷ್ಟೊಂದು ಸೊಗಸಾಗಿದೆ ಅಣ್ಣ. ಇವನ್ನೆಲ್ಲ ನೋಡುತ್ತಾ ಇರುವಾಗ ಸ್ವರ್ಗದ ನಂದನವನದಂತೆ ಕಾಣಿಸುತ್ತಿದೆ ಅಲ್ಲವೇ ಅಣ್ಣ? ಹೌದು ತಮ್ಮ. ಸರಿಯಾದ ಮಾತನ್ನೇ ಹೇಳಿದೆ. ಅದು ಹೌದು. ನಾವು ವನದ ಸೊಬಗನ್ನು ಅನುಭವಿಸುತ್ತಾ ಇರುವಾಗ ಗಮನಿಸಿದೆಯಾ? ಏನಣ್ಣ? ಮರಗಿಡ ಬಳ್ಳಿಗಳೆಲ್ಲವೂ ಧರಾಶಾಹಿಯಾಗಿದೆ. ಹೌದಲ್ಲ? ಯಾಕಿರಬಹುದು? ಯಾಕೆ? ಏನಾಗಿರಬಹುದು? ಏನು ಅಮ್ಮ, ಗಮನಿಸಿದೆಯಾ? ಅಲ್ಲಿ ನೋಡು. ಕಳಕಮಲದ ಬರಳ ಶೋಭಿತಾಯ ಕಳಕಮಲದ ಬರಳ ಶೋಭಿತಾಯ ಘನತರದ ಪರಿಕಿಸೆ ಘನತರದ ಪರಿಕಿಸೆ ಪಣೆಯು ಬಿಗಿದಿದ್ದಲೇ ಕನವ ಕಾಣುತ್ತಲೇ ಅನುಜವಾದಿಸು ಅನುಜವಾದಿಸು ಬರಹವೇನದು ಬರಹವೇನದು ವನದೊಳೆ ತಗೆ ಬಂದು ದಿ ಹಯವೆನಲು ವನದೊಳೆ ತಗೆ ಬಂದು ದಿ ಹಯವೆನಲು ಬೇಗ ಶುಭಾಂಗಲೇಖನ ತೆಗೆದು ವಾದಿಸಿದ ಕನಕಮಯದ ಬರಳ ಶೋಭಿಪ ಘನತರದ ವಾಜಿಯನ್ನು ಪರಿಕಿಸ ಆಶ್ಚರ್ಯವಾಗುತ್ತಾ ಇದೆ. ದಿವ್ಯವಾದಂತಹ ಆಭರಣಗಳಿಂದ ಶೋಭಿಸುವಂತಹ ಅಶ್ವವೊಂದು ನಮ್ಮ ವನವನ್ನು ಪ್ರವೇಶಿಸಿದೆಯಲ್ಲ? ಹೌದಣ್ಣ. ಅಷ್ಟು ಮಾತ್ರವಲ್ಲ, ಗಮನಿಸಿದಾಗ ಅದರ ಹಣೆಯಲ್ಲೇನೋ ಬರೆದಂತಹ ಲಿಖಿತವಿದೆ. ತಡ ಮಾಡಬೇಡ, ಹೋಗು, ಅದರ ಹಣೆಯಲ್ಲಿ ಏನು ಬರೆದಿದೆ ಎಂದು ಲಿಖಿತವನ್ನು ವಾಚಿಸು. ಹಾಗೇ ಆಗಲಿ ಅಣ್ಣ. ಓಲೆಯನ್ನು ತಂದಿದ್ದೇನೆ, ವಾಚಿಸು ತಮ್ಮ. ಹಾಗೇ ಆಗಲಿ. ಸ್ವಸ್ತಿ ಶ್ರೀ ಸಾಕ್ಷಿತ ಪುರಪದ ಗಣಿತ ಉತ್ತಮ ಹಯಮದ ಮಧುರಿಮಾತೆ ತಲೆಯುಡು ತುರಗಲ ಸುರಪರ ಕವರು ಹಯಮದ ಸಾಕೇಕದ ಸೌರವಂಶ ಸಂಜಾತ ಗುಣನಿಧಿ ಶ್ರೀರಾಮಚಂದ್ರವ ಸಂಕಲ್ಪಿಸಿದ ಉತ್ತಮ ಅಶ್ವಮೇಧದ ಹಯವಿದು. ಬಲುವುಳ್ಳ ಭಟರು ಕಟ್ಟಿ ಕಾದುವುದು
ಕಳೆದಲು ಅಸರಳವಾದವರು ಶತ್ರುಘ್ನನನ್ನು ಮೊರೆ ಹೋಗುವುದು ಗಟ್ಟಿ ಸೋತರೆ ಮನೆಯೊಳಗೆ ಅಪಹಾಸ್ಯ ಖಂಡಿತ. ಇತಿ ದಾಶರಥಿ ಶ್ರೀರಾಮಚಂದ್ರ ಏನಂತೆ ಹೊರಲೋಕವೇ ಬ್ರಹ್ಮಾಂಡಗೆ ಒಡೆಯಲು ಏನಾಶ್ಚರ್ಯವಿದು? ತಮ್ಮ ಅಣ್ಣ, ಈ ಜಗತ್ತಿಗೆ ಹರನೊಬ್ಬನೇ ಬ್ರಹ್ಮಾಂಡಕ್ಕೆ ಒಡೆಯನು. ಆದ್ದರಿಂದ ಏನಂತೆ ಏನಂತೆ ಶ್ರೀರಾಮನ ಬಗ್ಗೆ ಅತಿಶಯದ ನುಡಿಗಳು. ಈ ವಾಕ್ಯವನ್ನು ಒಪ್ಪುವುದಕ್ಕೆ ಹೇಗೆ ಸಾಧ್ಯ? ಏನಂತ ಬರೆದಿದೆ? ಬರೆದಿದೆ ಜಗತ್ತಿಗೆ ಒಡೆಯಲು ಜಗತ್ತಿನ ಸರ್ವಶ್ರೇಷ್ಠ ಬಲವಂತನಂತೆ ನಾವೆಲ್ಲರೂ ಏನು ನಿರ್ವೀರ್ಯರೇ? ನಮ್ಮಲ್ಲಿ ಹೊಂತಕಾರಿತನವಿಲ್ಲವೇ? ಅಣ್ಣ ತಮ್ಮ ಈ ಕುದುರೆಯನ್ನು ಕಟ್ಟಲೇಬೇಕು. ತಂದೆಯವರಲ್ಲಿ ಆಮೇಲೆ ವಿಷಯವನ್ನು ತಿಳಿಸಿದರಾಯಿತು. ಹೌದು ತಮ್ಮ, ಸರಿಯಾದ ಸಲಹೆಯನ್ನೇ ನೀಡಿದ್ದೀಯಾ. ವೀರಮಣಿಯ ಮಕ್ಕಳಾಗಿ ಇನ್ನು ತಡಮಾಡುವುದು ತರವಲ್ಲ. ಕುದುರೆಯನ್ನು ಕಟ್ಟಿ ಈ ವಿಚಾರವನ್ನು ಅಪ್ಪನಲ್ಲಿ ತಿಳಿಸೋಣ. ಪರಾಕ್ರಮಗಂಟೀರೋ ಇರುವಂತಹ ಜ್ಯೋತಿರ್ವೇದಕ್ಕೆ ಯಾರೆಂದುಕೊಂಡಿದ್ದೀರಿ? ವೀರಮಣಿ ನಾನೆಂದುಕೊಳ್ಳಬಹುದು. ಅನೇಕವಿದೆ ಅನೇಕವಿದೆ.
ಜಗತ್ತಿನಲ್ಲಿ ಶಿವಾನುಗ್ರಹವನ್ನು ಪಡೆದಂತಹ ನಾನೇ ಧನ್ಯ. ತಂದೆ ಶೂರಮಣಿಯಿಂದ ಪ್ರದತ್ತವಾದ ಜ್ಯೋತಿರ್ವೇದದಲ್ಲಿ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಆಡಳಿತವನ್ನು ನಡೆಸುತ್ತಾ ಬಂದಿದ್ದೇನೆ. ಎಲ್ಲಾ ಕಡೆ ಅಳಿಯ ದೇವರು ಎನ್ನುವ ಹಾಗೆ ಮಾತು, ಆದ್ರೆ ನಮ್ಮಲ್ಲಿ ಮಾತ್ರ ಇದಕ್ಕೆ ಅಪವಾದ. ನನ್ನ ಮಗಳಾದ ಇಕ್ಷುಮತಿಯನ್ನು ಮದುವೆಯಾದವನು ಭಗವಾನ್ ಶಿವದೇವರು. ಅವಳ ತಪಸ್ಸಿಗೆ ಮೆಚ್ಚಿ ರಾಮನ ವೇಷಧಾರಿಯಾಗಿ ಬಂದು ಅವಳನ್ನು ವರಿಸಿ ನನ್ನ ಪುರದಲ್ಲಿ ನೆಲೆಯಾಗಿದ್ದಾನೆ. ಶಿವಾನುಗ್ರಹದಿಂದ ರುಕ್ಮಾಂಗ ಶುಭಾಂಗರೆಂಬ ವೀರಪುತ್ರರನ್ನು ಪಡೆದಿದ್ದೇನೆ. ಎಂದಿನಂತೆ ಇಂದೂ ಕೂಡ ಓಲಗ ಚಾವಡಿಯನ್ನು ಸೇರಿಕೊಂಡಿದ್ದೇನೆ. ಸದಾ ಓಡಾಡಿ ಬರುವ ಮಕ್ಕಳು ಇಂದು ಕಾಣಿಸುತ್ತಲ್ಲವಲ್ಲ, ಎಲ್ಲಿ ಹೋಗಿದ್ದಾರೆ? ಎಲ್ಲಿದ್ದಾರೆ ಇವರು? ಯಾವ ಕಾರ್ಯವನ್ನು ಮಾಡಿದರೂ ನನಗೆ ಗೆಲವೇ ಕಾಣುವುದಿಲ್ಲ. ಮತ್ತೆ ಎಲ್ಲಿಗೆ ಹೋದವರು ನೀವು? ನಿಮ್ಮ ಮುಖದಲ್ಲಿ ಏನು ಸಿಟ್ಟು ಗೋಚರಿಸುತ್ತಾ ಉಂಟು. ಸರಸ ಸವಿನುಡಿಯೊಂದಿಗೆ ಇತರರನ್ನು ಬುಧಗೊಳಿಸುವವರು ನೀವು. ನಿಮ್ಮ ಮೊಗದಲ್ಲಿ ಬಿದಿಗೆ ಚಂದ್ರನ ಕಳೆಯನ್ನು ಕಂಡವರು ನಾವು. ಆದ್ರೆ ಎಲ್ಲಿಗೆ ಹೋದವರು ಮಕ್ಕಳೇ ನೀವು? ಎಲ್ಲಿಗೆ ಹೋದವರು ಹೇಳುವಿರಾ? ಜನಕ ಆಲೋಚನೆ ಉಪಬಲಕ್ಕೆ ಹೋಗಿರೆ ನಾವು ತಂದೆ
ಒಂದು ವಿಶೇಷವನ್ನು ಕಂಡೆವು. ಏನು ವಿಶೇಷ? ಅಯೋಧ್ಯೆ ರಾಮಚಂದ್ರ ಎನ್ನುವಾತ ಅಶ್ವಮೇಧ ಯಾಗವನ್ನು ಮಾಡಿದ್ದಾನಂತೆ. ಅದರ ಅಣುವಾಗಿ ಕುದುರೆಯನ್ನು ಸಂಚಾರಕ್ಕಾಗಿ ಬಿಟ್ಟಿದ್ದಾನೆ. ಹಾಗಾಗಿ ನಾವು ಏನು ಮಾಡಿದೆವು ಗೊತ್ತೇ? ಬಲವಂತರಾದವರು ಶಕ್ತಿ ಇದ್ದರೆ ಕುದುರೆಯನ್ನು ಕಟ್ಟಬೇಕಂತೆ, ಇಲ್ಲವಾದರೆ ಸೋಲೊಪ್ಪಿ ಕಪ್ಪ ಕೊಡಬೇಕಂತೆ. ಹೌದೇ? ಈ ವಿಷಯವನ್ನು ತಿಳಿದೆ ನಾವಿಬ್ಬರೂ ಸೇರಿ ಕುದುರೆಯನ್ನು ಕಟ್ಟಿದ್ದೇವೆ. ನಾವು ಯಾವ ಕಾರಣಕ್ಕೂ ಆ ಮೂರ್ಖರಿಗೆ ಹೆದರುವ ಅಗತ್ಯವೇ ಇಲ್ಲ. ಜನಕ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಶಾಬಾಷ್! ನಿಮ್ಮ ಸಾಹಸವನ್ನು ಮೆಚ್ಚಿದ್ದೇನೆ. ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿಯೇ ಹುಟ್ಟಬೇಕು. ನಿಮ್ಮ ಸಾಧನೆ ಒಳ್ಳೆಯದಾಗಿದೆ. ಹಾಗಾಗಿ ನಮ್ಮದಾದಂತಹ ಸಭೆಯನ್ನು ಕರೆಯಬೇಕಾಗಿದೆ. ನಾವೆಲ್ಲರೂ ಸಿದ್ಧತೆಯಲ್ಲಿರೋಣ. ಇರುವಂತಹ ಸ್ಥಳ ಅಯೋಧ್ಯೆ ಬಗ್ಗೆ ಯಾರು ಎಂದುಕೊಂಡಿದ್ದೀರಿ? ಶ್ರೀರಾಮ ಎಂದು ಕೇಳಿದೆ. ಆತನ ಅನುಜ ಶತ್ರುಘ್ನನೇ ನಾನು. ಬಂದಂತ ಕಾರ್ಯ ಯಾಕದಾಸ್ ಕುದುರೆಯ ರಕ್ಷಣೆಗಾಗಿ ಬಂದಿದ್ದೇನೆ. ಸಾಧಿಸಬೇಕು. ಎನ್ನಲು ಕೇಳುತ್ತಲಾಗ ಶತ್ರುಹ
ವಿಶೇಷವಾಗಿ ಪೂಜಿಸಲ್ಪಟ್ಟ ಕುದುರೆಯ ಬೆಂಗಾವಳಿಗೆ ಯಾರು ಹೋಗುತ್ತೀರಿ ಎಂದು ಕೇಳಿದ ಕಾಲಕ್ಕೆ ಕೊನೆಗೂ ಆ ಭಾಗ್ಯ ನನಗೆ ದೊರಕಿತು. ನನ್ನ ಪುಣ್ಯ ವಿಶೇಷವೇ ಸರಿ. ಅಣ್ಣನಿಂದ ಆಜ್ಞೆಯನ್ನು ಪಡೆದು ಕುದುರೆಯನ್ನು ಶೃಂಗರಿಸಿ ಹೊರಟಂತ ಸಂದರ್ಭದಲ್ಲಿ ಅದೆಷ್ಟೋ ರಾಜರುಗಳು ಸೋತು ಕಪ್ಪವನ್ನಿತ್ತರು. ಈ ಕಾಲಕ್ಕೆ ನಾವು ಬಂದು ಸೇರಿದಂತಹ ಊರು ಜ್ಯೋತಿರ್ಮೇಧ. ಇಲ್ಲಿ ಅರಸ ವೀರಮಣಿ ಒಬ್ಬ ಶಿವಭಕ್ತ. ಆತರೇ ನಮ್ಮ ಕುದುರೆಯನ್ನು ಈತನ ಮಕ್ಕಳಾದ ರುಕ್ಮಾಂಗ ಶುಭಾಂಗರು ಬಂಧಿಸಿದ್ದಾರಂತೆ. ನನ್ನ ಸೇನೆಯಲ್ಲಿರುವ ನೀವೆಲ್ಲರೂ ಆಯುಧಗಳನ್ನು ಹಿಡಿದು ಹೋರಾಡಲು ಕೇಳುತ್ತಿರುವುದನ್ನು ನಾನು ತಪ್ಪು ಎಂದು ಹೇಳಲಾರೆ. ಆದರೆ ನಾವು ಹೊರಟದ್ದು ರಾಮ ಕಾರ್ಯಕ್ಕೆ. ಹಾಗಾಗಿ ಹರಿಹರರಲ್ಲಿ ಯಾವುದೇ ಭೇದ ಇರಬಾರದು ಎನ್ನುವ ಕಾರಣಕ್ಕಾಗಿ ವೀರಮಣಿಯಲ್ಲಿ ಒಂದು ಸಂಧಾನ ಕಾರ್ಯವನ್ನು ಮಾಡಬೇಕಾಗಿದೆ. ಯಾರನ್ನು ಕಳುಹಿಸುವುದು? ಹೌದು, ವೀರನಾದ ಆಂಜನೇಯನು ಸರಿ, ಅವನನ್ನೇ ಕರೆಯುತ್ತೇನಂತೆ. ಹನುಮ ನಮ್ಮ ಉದ್ದೇಶವನ್ನು ತಿಳಿಸಿ ನೀನು ಒಂದು ಸಂಧಾನ ಕಾರ್ಯವನ್ನು ಮಾಡಬೇಕಾಗಿದೆ. ಸರಿ, ಒಂದು ವೇಳೆ ಅವರು ಒಪ್ಪದೆ ಹೋದರೆ ಪುತ್ರ
ಮಾಡಬಹುದೇ ಹನುಮ? ಶತ್ರುಘ್ನ ದೇವಾ, ಅಷ್ಟು ಒಂದರು ತಲೆ ಮಾಡುದೇ ಹನುಮ, ನೀವು ಹೇಳುವುದು ಬೇರೆಯಲ್ಲ, ರಾಮ ಹೇಳುವುದು ಬೇರೆಯಲ್ಲ. ಹಾಗಾಗಿ ನಿಮ್ಮ ಆಜ್ಞೆ ನನಗೆ ಶಿರೋಧಾರ್ಯ ಅಸ್ತು ಎನ್ನುವುದನ್ನು ಬಿಟ್ಟರೆ ಬೇರೆ ಮಾತಿಲ್ಲ. ಇದು ಈ ಕ್ಷಣವೇ ರಾಮಧ್ಯಾನವನ್ನು ಮಾಡುತ್ತಾ ಹೊರಡುತ್ತೇನೆ. ಹರಸಿ ಕಳುಹಿಸಿಕೊಡು. ಒಳ್ಳೆಯದಾಗಲಿ, ಹೋಗಿ ಬಾ. ಹಾಗೆ ಆಗಲಿ. ಶತ್ರುಹರನಿಂದ ಅಪ್ಪಣೆಯನ್ನು ಪಡೆದು ಹೊರಟಿದ್ದೇನೆ. ಎಲ್ಲಿಗೂ ಸಲ್ಲುವ ಒಂದು ಭಕ್ತಿಯ ಸಾಧನೆ ಇದ್ದರೆ ಅದು ಭಜನೆ. ಭಜನೆ ಇರುವಲ್ಲಿ ವಿಭಜನೆ ಇಲ್ಲ. ಹಾಗಾಗಿ ರಾಮ ಭಜನೆಯನ್ನು ಮಾಡುತ್ತಾ ವೀರಮಣಿ ಆಸ್ಥಾನಕ್ಕೆ ಸಾಗುತ್ತೇನೆ. ಆಶ್ಚರ್ಯ, ಪರಮಾಶ್ಚರ್ಯ. ತುಂಬಿದ ಸಭೆಯನ್ನು ಕಂಡಾಗ ಒಮ್ಮೆಗೆ ಬೆರಗಾಗಿ ಹೋದೆ. ಇಲ್ಲಿ ನೆರೆದವರೆಲ್ಲ ಸಾಮಾನ್ಯರಲ್ಲ, ವೀರರು, ಶೂರರು, ದುರ ಪರಾಕ್ರಮಿಗಳು, ಜ್ಞಾನಿಗಳು, ಪ್ರಾಜ್ಞರು, ಮಂತ್ರಿ ಮಾಂಡಲಿಕರು, ಋಷಿ ಮನೀಷಿಗಳು ಎಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಿದ್ದಾರೆ. ಆದರೆ ನಾನು ಬಂದು ಅದೆಷ್ಟೋ ಸಮಯವೇ ಕಳೆದು ಹೋಯಿತು. ನನ್ನನ್ನು ಯಾರು ಗಮನಿಸಿಲ್ಲವೆಂದು ಅತ್ತಿಂದಿತ್ತ ಒಂದು 4 ಸಾರಿ ಓಡಾಡಿದೆ. ಆದರೂ ಯಾರು ನನ್ನನ್ನು ಮಾತನಾಡಿಸುತ್ತಿಲ್ಲವಲ್ಲ. ಯಾಕೆ ಹೀಗೆ? ಇದಕ್ಕೆ ಕಾರಣ ಎಂದು ಯೋಚಿಸಿದಾಗ ತಿಳಿಯಿತು. ನಾನು ಸರುಚರನೆಂಬ ಭಾವನೆ, ಇದು ತೀರಾ ಉಪೇಕ್ಷೆ. ಕೇವಲ ಮರದಿಂದ ಮರಕ್ಕೆ ಹಾರುವ ಮಂಗ ಎನ್ನುವ ಕಾರಣಕ್ಕಾಗಿ ನನ್ನನ್ನು ನಿರ್ಲಕ್ಷಿಸುತ್ತಿರಬೇಕು. ಏನೇ ಇರಲಿ, ನನಗೆ ಅಪಮಾನವಾದರೆ ಬೇಸರಿಸುವವನು ನಾನಲ್ಲ. ಆದರೆ ನನ್ನ ರಾಮನಿಗೆ ಅಪಮಾನವಾಗಬಾರದು. ಅದಕ್ಕಾಗಿ ಇದ್ದಾನಲ್ಲ ನನ್ನ ತಮ್ಮ, ಬಾಲಾಸನವನ್ನು ಮಾಡಿ ಅದರ ಮೇಲೆ ಏರಿ ಕುಳಿತುಕೊಳ್ಳುತ್ತೇನೆ. ಎಷ್ಟರ ಕೊಬ್ಬು ನಿನಗೆ. ನಮ್ಮ ತಂದೆಯವರ ಮುಂದೆ ಅದು ಮಂಡಿಸಿದ್ದೀಯಲ್ಲ, ಅಬ್ಬ ನಿನ್ನ ಸೊಕ್ಕೆ.
ಇನ್ನು ಹೀಗೆ ಮಾಡುವುದಕ್ಕೂ ಒಂದು ಕಾರಣವಿದೆ. ಏನು? ಯಾಕೆಂದರೆ ನೀನೊಬ್ಬ ಮದಮುಖ. ನಾನು ಮದಮುಖನೇ. ಮದಮುಖರು ನೀವೀಗ ಯಾರು ಮದಮುಖರು ಹೇಳು? ಈ ಕಾಲದಲ್ಲಿ ಈರೇಳು ಲೋಕದಲ್ಲಿ ಅಧಿಕನೆಂದು ಗುರುತಿಸಲ್ಪಟ್ಟಿರುವ ಶ್ರೀರಾಮನ ಅದ್ವರದ ಕುದುರೆಯನ್ನು ಬಂಧಿಸಿ ಮದಮುಖತ್ವವನ್ನು ಮೆರೆದವರು ನೀವು. ಈಗ ನಮ್ಮಲ್ಲೇಕೆ ಮದವನ್ನು ಗುರುತಿಸುತ್ತೀರಿ? ಮದತನ ಹೊಂದಿದವರೇ ಸರಿಯಾದ ಬುದ್ಧಿಯನ್ನೇ ತೋರಿಸಿದೆ. ಏನು? ಎಸೆದದ್ದನ್ನೇ ಹಿಡಿದು ಎಸೆಯುವುದು ಮಂಗನ ಬುದ್ಧಿ. ನನ್ನ ಮಗ ಹೇಳಿದನ್ನೇ ನೀನು ನನಗೆ ಹೇಳ್ತೀಯಲ್ವಾ? ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಯಾವ ಬಗೆಯಿಂದ ನಿನ್ನ ರಾಮ ಅಧಿಕನೋ ಅವನೇನು ಒಬ್ಬ ಕಲಿಯೇ. ಬರೀ ಕಲಿಯೇ. ಆದರೆ ನೀನು ಕೇಳುತ್ತಿರುವುದಕ್ಕಾಗಿ ಹೇಳುತ್ತೇನೆ. ಅವನ ಕಲಿತನಕ್ಕೆ ಒಂದು ದೃಷ್ಟಾಂತ ಸಾಕು. 100 ಯೋಜನ ದೂರದ ಲಂಕೆಗೆ ಸೇತುವನ್ನು ಬಳಿದು ಅಭೇದ್ಯವಾದ ಲಂಕೆಯಲ್ಲಿ
ಚತುರ್ದಶ ಭುವನದಲ್ಲದೆ ನೆಲೆಸಿದ ರಾವಣನನ್ನು, ಅವನ ತಮ್ಮನಾದ ಕುಂಭಕರ್ಣನನ್ನು ಅವರ ಅನುಚರರ ಸಹಿತ ರಾಮ ಕೊಂದು ಮುಗಿಸಿದ್ದಾನೆ. ಹಾಗಾಗಿ ಅವನು ಕಲಿದು ಕಾಲಾಂತಕ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಅಯ್ಯ, ಇದರಲ್ಲಿ ಏನು ವಿಶೇಷ ಇದೆ? ರಾಮನ ವನವಾಸ, ಸೀತಾಪಹಾರ, ರಾವಣ ವಧೆ. ರಾವಣ ದುಷ್ಟ, ನಾಚಿಕೆ ಕೆಟ್ಟವ. ರಾವಣ ಅಪಹರಿಸಿದ ಸೀತೆಯನ್ನು ರಾಮ ಮರಳಿ ಪಡೆದಿದ್ದಾನೆ. ಕೊಂದದ್ದು ಒಳ್ಳೆಯದೇ ಆಯಿತು. ಹಾಗೆಂದು ಅಲ್ಲಿಯವರೆಗೆ ಇಲ್ಲದ ಸಂಶಯವನ್ನು ಮತ್ತೆ ತೋರಿಸಿ ಅಗ್ನಿ ಪರೀಕ್ಷೆ ಮಾಡಿ ಮತ್ತೆ ತೊರೆದು ಯಾವನೋ ಒಬ್ಬ ಅಗಸನ ಮಾತನ್ನು ಹೇಳಿ ಸೀತೆಯನ್ನು ತೊರೆದಿದ್ದಾನೆ ಅಂತಾದ್ರೆ ಅವ ಮನರೋಗಿ ಅಂತಲೇ ಹೇಳ್ಬೇಕಷ್ಟೇ. ಯಾಕಪ್ಪ ಅವನನ್ನು ಹೊಗಳುತ್ತಿ? ಇದು ಬರೇ ಅಪಹಾಸ್ಯ ಆಯ್ತಲ್ವಾ? ತಾನು ತಿಳಿದದ್ದೇ ಸತ್ಯ ಎಂದು ಭಾವಿಸುವವನು ಮೂರ್ಖನೆಂದೆನಿಸಿಕೊಳ್ಳುತ್ತಾನೆ. ಶ್ರೀರಾಮನು ಮನುಷ್ಯನಾಗಿ ಮಾಡಿದ್ದೆಲ್ಲ ಒಂದು ನಾಟಕ ಮಾತ್ರ. ಅಗ್ನಿ ಜ್ವಾಲೆಯಲ್ಲಿ ಸೀತೆಯನ್ನು ಪರೀಕ್ಷಿಸಿದ್ದು ಸೀತೆಯನ್ನು ಮಾತೆಯನ್ನಾಗಿ ತೋರಿಸುವ ಉದ್ದೇಶದಿಂದ. ಅಷ್ಟನ್ನು ಬಿಟ್ಟರೆ ಇದೊಂದು ನರನಾಟಕ ಮಾತ್ರ. ನಿಜವಾಗಿ ನೋಡಿದರೆ ಸೀತೆಯೇ ಮಹಾಲಕ್ಷ್ಮಿ, ಅವಳೇ ಪ್ರಕೃತಿ ಸ್ವರೂಪಿಣಿ. ಮೂಲ ಅವ್ಯಕ್ತ ಪ್ರಕೃತಿ ಜಗಜ್ಜನನಿ ಅವಳೇ ಇದ್ದಾಳೆ. ಮೂಲ ಪುರುಷನಾದ ಶ್ರೀರಾಮನೇ ಮಹಾವಿಷ್ಣು. ಅವತಾರ ಮಾಡಿ ಧರ್ಮ ರಕ್ಷಣೆ ಮಾಡಿದ ಇವರನ್ನು ಇನ್ನಾದರೂ ಅರಿಯುವ ಪ್ರಯತ್ನ ಮಾಡಯ್ಯ. ಹನುಮಂತ, ನೀನು ತಿಳಿದದ್ದು ಕಡಿಮೆ ಆಯಿತು. ಮೂಲ ಪ್ರಕೃತಿಯಾಗ ಪುರುಷ
ಪ್ರಕೃತಿ ಪುರುಷರು ಅಂತ ಇದ್ರೆ ಅದು ಶಿವಪಾರ್ವತಿಯರು. ಶಿವನ ಡಿಂಡಿಮದ ನಾದವೇ ವೇದ ಮಂತ್ರಗಳ ಝೇಂಕಾರ. ಈ ಜಗತ್ತಿನ ಅವ್ಯಕ್ತ ಶಕ್ತಿ ನಮ್ಮ ಪುರದಲ್ಲಿ ಕಾವಲಿಗಿದ್ದಾನೆ. ಪುರ ಅಂದರೆ ದೇಹವೂ ಹೌದು, ವಿಶ್ವವೂ ಹೌದು. ಈಶವ್ಯಾಸಂ ಇದಂ ಸರ್ವಂ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಏನು ನಿನ್ನ ರಾಮ ಪುರುಷ ತತ್ವದ ದೇವತೆಯಲ್ಲ. ಅದ ಶಿವ ಒಪ್ಪುವುದಾದರೆ ಮಾತ್ರ, ಇಲ್ಲವಾದರೆ ಬಂದ ದಾರಿಗೆ ಸುಂಕವಿಲ್ಲವಾದೀತು. ಕೀಶ ಮರಳುತನ ಬಿಟ್ಟು 4 ಬಿಲ್ಲು ಪತ್ರ ತಂದು ಶಿವ ರಮಣಿ ಶಿವನೇ ತರಳಿ ವಂಶಪತಿ ರಾಮನ ತುರಗವನು ಬಿಟ್ಟಿಗೆ
ಹಾಗಾದ್ರೆ ನಿನ್ನನ್ನು ಇಲ್ಲಿಗೆ ಕಳುಹಿಸಿದವರು ಯಾರು? ಬಂದ ಉದ್ದೇಶವೇನು? ತಿಳಿಸು. ತಿಳಿಸಿ ಆಯ್ತಲ್ಲ ಪುಣ್ಯಾತ್ಮ. ನಿನ್ನದಗೀಗ ನನಗೊಂದು ನೇಮ ಸಿಗಬೇಕಾಗಿತ್ತು. ನನ್ನನ್ನು ಕೊಂದೇ ಬಿಡುತ್ತಿದ್ದೆ. ಒಬ್ಬನೇ ಇಲ್ಲದೆ ಹೋಯಿತು. ನಮ್ಮಿಬ್ಬರ ಭೇಟಿಯನ್ನು ರಣಾಂಗಣದಲ್ಲಿ ಸಿದ್ಧನಾಗಿರು. ಸರಿ. ಶರಣಾಗಿ ಕಪ್ಪಕಾಣಿಕೆಯನ್ನು ನೀಡಿದ್ದಾರೆ. ಆದರೆ ನೀವು ನಮ್ಮ ಕುದುರೆಯನ್ನು ಕಟ್ಟಿ ಅಹಂಕಾರದಿಂದ ಬೀಗುತ್ತಿದ್ದೀರಾ. ಒಳ್ಳೆಯ ಮಾತಿನಲ್ಲಿ ಬಿಟ್ಟರೆ ಒಳಿತು, ಇಲ್ಲವಾದರೆ ನಿನ್ನ ಪ್ರಾಣ ಹೋದಿತ್ತು. ಖಂಡಿತ ಇಲ್ಲ. ಆ ಕಾರಣಕ್ಕಾಗಿ ತುರಗವನ್ನು ಕಟ್ಟಿದ್ದೇವೆ. ಸಾಮರ್ಥ್ಯವಿದ್ದರೆ ಬಿಡಿಸಿರೋಣ. ಶರಣಾಗುವ ಬದಲಾಗಿ ಅಪಮಾನಗೊಳಿಸಿದ್ದೀರಾ. ನಿನಗೆ ತಕ್ಕ ಶಾಸ್ತಿಗೆ ಮಾಡಲಿಕ್ಕೆ ಬಂದವ ನಾನೇ ಸಾತಕ್ಕೆ. ಸಾಮರ್ಥ್ಯ ಇದ್ದರೆ ನಿಲ್ಲುವುದಕ್ಕೆ.
ಯೋಚಿಸಿದ್ದು ನಿಜ. ಆದ್ರೆ ಅದೇ ದುಃಖದಲ್ಲಿ ಮುಳುಗಿಲಾರೆ. ಬಡನು ಪಾಲನ ಕದನವೆಂದು ಭಾವಿಸಬೇಡ. ಶರವನ್ನು ಜಯಗಳಿಸಿ ಯುದ್ಧ ಸಿದ್ಧನಾಗುತ್ತೇನೆ. ಬದಲಾಗಿ ಒಬ್ಬ ದೂತನೆಂದು ತಿಳಿಯುತ್ತೇನೆ. ರಾಮ ವಿರೋಧ ನಿನ್ನ ಅಧೋಗತಿಗೆ ಹೇತುವಾದಿತು. ಎಚ್ಚರ ಶತ್ರುಘ್ನ, ಪರಶಿವನ ಸದಾ ಅನುಗ್ರಹ ನಮ್ಮ ಮೇಲಿರುವುದರಿಂದ ನಿನ್ನ ಪರಾಕ್ರಮ ಸಲ್ಲದು ಬಂದೆ. ಶ್ರೀರಾಮನ ಅಶ್ವಮೇಧದ ಕುದುರೆಯ ಪ್ರಕರಣದಲ್ಲಿ ವೀರಮಣಿಗೆ ಸೋಲಾಗಿದೆ. ಪ್ರಕರಣ ಸುಖಾಂತ್ಯವಾಗಬೇಕಾದರೆ ನಾನೇ ಹೋಗಬೇಕಾಗಿದೆ. ಹಾಗಾಗಿ ಎಲ್ಲಿದ್ದಾರೆ ನನ್ನ ಮಕ್ಕಳು? ಬರಲಿ ಸಭೆಗೆ.
ಮಾಡಬೇಕಾಗಿದೆ. ಅದಕ್ಕಾಗಿ ನಿನ್ನನ್ನು ಕರೆಸಿದ್ದೇನೆ. ಏನು ಅಭಿಪ್ರಾಯ? ಬಿಡುಬಿಡ ಚಿಂತೆಯ ಭಕ್ತರಿಗೆ ಅನ್ಯಾಯವಾಗಿದೆ. ಅನ್ಯಾಯವನ್ನು ಯಾರು ಎಸಗಿದ್ದಾರೋ ಅವರನ್ನು ವಿಚಾರಿಸುವುದಕ್ಕೆ ನಾವಿದ್ದೇವೆ. ಕೊಡಿ ಅಪ್ಪಣೆ. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಹೌದು. ಜ್ಯೋತಿರ್ಮೇಧದ ಅರಸನಾದಂತಹ ವೀರಮಣಿಯನ್ನು ಕೊಂದಿದ್ದೆ. ಹೌದು, ಅದನ್ನು ಕೇಳುವುದಕ್ಕಾಗಿಯೇ ಬಂದಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ಕಾಲಿಗೆ ಬಿದ್ದು ಕ್ಷಮೆಯನ್ನು ಯಾಚಿಸು. ನಿನ್ನನ್ನು ಕೊಲ್ಲದೆ ಬಿಡೋದಿಲ್ಲ. ನಿನ್ನಲ್ಲಿ ಮಾತಿಲ್ಲ, ಬಾ ಮುಂದೆ.
ಈ ಹೊತ್ತಿಗೆ ವೀರಮನೆಯ ಮನೆಯ ಅಲಿಯಾಗಿ ನಿಂತು ರಾಮನ ತುರಗವನ್ನು ತಟ್ಟಿದ್ದೀರಲ್ಲ, ಇದಕ್ಕೆ ಏನೆಂದು ಹೇಳಲಿ ನಾನು? ರಾಮನನ್ನು ವಿರೋಧಿಸ ನಿಮ್ಮಲ್ಲಿ ನನ್ನ ಶತ್ರುಭಾವೇ ನಿಮಗೆ ಕೈ ಮುಗಿಯುವುದಿಲ್ಲ ಎಂತಲೇ ಬದ್ಧ. ಶತ್ರುಘ್ನ, ನಿನ್ನ ಬುದ್ಧಿಗೆ ಮಂಕು ಆವರಿಸಿದೆ. ನಾನು ಇಲ್ಲೇ ಇರುವುದು ನಿನಗೆ ಮೊದಲೇ ತಿಳಿದಿತ್ತಲ್ಲವೇ? ಒಂದು ವಿಚಾರವನ್ನು ನನಗೆ ತಿಳಿಸಲಿಲ್ಲ. ಹಾಗೆ ಮಾಡುತ್ತಿದ್ದರೆ ವೀರಮಣಿಯ ಕೈಯಿಂದ ನಾನೇ ನಿನಗೆ ಕಪ್ಪವನ್ನು ಒಪ್ಪಿಸುತ್ತಿದ್ದೆ. ಅದು ಬಿಟ್ಟು ಮಧಮುಖನಾದೆಯಲ್ಲ. ಕೊರೆಯುವವನು ನೀನು ಮನಸ್ಸಿನ ದೇವರಲ್ಲವೇ? ನಿನಗೆ ತಿಳಿಯದೇ ಇದ್ದುದು ಏನಿದೆ? ರಾಮನ ವಿರುದ್ಧ ಹೋರಾಡಿದ ವೀರಮಣಿಗೆ ಗುಡಿಯಿಂದ ಹೊರಬಂದ ಒಂದು ವಿಷಯ ತಿಳಿ ಹೇಳಬಹುದಿತ್ತಲ್ಲ. ಅದು ಬಿಟ್ಟು ಈಗ ನಮ್ಮ ಮೇಲೆ ಯಾಕೆ ಆರೋಪ? ದೇವರಿಗೆ ನಿರ್ದೇಶನ ಕೊಡುವಷ್ಟು ದೊಡ್ಡವನಾದೆಯ? ನಿನಗೆ ಉತ್ತರವನ್ನು ಈ ತ್ರಿಶೂಲದಿಂದಲೇ ಕೊಡುತ್ತೇನೆ. ಯುದ್ಧ ಕ್ಷೇತ್ರದಲ್ಲಿ ಶತ್ರುಘ್ನಾದಿ ವೀರರ ಪರಾಭವವೇ ರಾಮ ಕಾರ್ಯದಲ್ಲೇ ವಿಘ್ನ ಉಂಟಾಯಿತೆ. ಇದನ್ನು ನೋಡಿಯೋ ಈ ಹನುಮ ಸುಮ್ಮನಿರಬೇಕೆ? ಬಿಡಲಾರೆ ಬಿಡಲಾರೆ. ಈ ಕೃತ್ಯವನ್ನು ಮಾಡಿದ ದುಷ್ಟನನ್ನು ಮಾಡಿ ಅವನ ಹಸುವನ್ನು ಹೇರುತ್ತೇನೆ. ಯಾರಿದ್ದಾನೆ? ಎಲ್ಲಿದ್ದಾನೆ? ಬರಲಿ ಮುಂದೆ. Thank you.
ಪರಿಣಾಮ ಏನಾಗಿದೆ ಗೊತ್ತೇ? ಏನು? ಸೀತಾವಲ್ಲಭನಿಗೆ ದುಃಖ. ನಿಮ್ಮಿಂದ ಇದನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ರಾಮಭಕ್ತ ಹನುಮಂತ ನಿಮ್ಮನ್ನು ಸುಮ್ಮನೆ ಬಿಡಲಾರ. ವನಗಳು ಬೆಳೆದಿರುವ ನನ್ನನ್ನು ಪ್ರಶ್ನಿಸುವುದಕ್ಕೆ ಬಂದರೆ ಹಿಂದೆ ಬಂದವರ ಗತಿ ನಿನಗೂ ಆದೀತು ಎಚ್ಚರ. ಸರಿದಲ್ಲ ಇರುತ್ತಾಯ ಸರಿದಲ್ಲ ಇರುತ್ತಾಯ ಕ್ಷಮೆ ವಿನಯದಿ ಕರೆದು ಗೆಳತಿ ಮಾಧುರ್ಯ ವಚನದಲ್ಲಿ ಮಾಧುರ್ಯ ವಚನದಲ್ಲಿ ವೀರಪ್ಪ ಶ್ರೀರಾಮ ವಿಚಾರವನ್ನು ಗಮನಿಸಬೇಕು. ಏನದು? ಎರಡು ಪಕ್ಷದ ಕಡೆ ಒಮ್ಮೆ ಗಮನ ಹಾಯಿಸಿ ನೋಡಂತೆ. ಯಾರಿದ್ದಾರೆ? ಯಾರೂ ಇಲ್ಲ. ಒಂದು ಪಕ್ಷದಲ್ಲಿ ನಾನು, ಇನ್ನೊಂದರಲ್ಲಿ ನೀನು. ನಾವಿಬ್ಬರೇ ಯುದ್ಧವನ್ನು ಮುಂದುವರಿಸುತ್ತಾ
ಸಾಧ್ಯವಿಲ್ಲ. ಹಾಗಾಗಿ ನಾನೇ ಯುದ್ಧ ವಿರಾಮವನ್ನು ಘೋಷಿಸಿ ಈ ಪ್ರಕರಣವು ಸುಖಾಂತ್ಯವಾಗುವುದಕ್ಕೆ ಒಂದು ಅವಕಾಶ ಕೊಡುವವನಿದ್ದೇನೆ. ಏನದು? ನಾನು ನಿನಗೆ ಒಲಿದು ಒಂದು ವರವನ್ನು ಕೊಡಬೇಕೆಂದಿರುವೆ. ಏನು ಬೇಕು ಕೇಳು. ವರವೇ? ತಕ್ಕೋ ಜನಕ್ಕೆ ರಾಮನ ಕರುಣ ಸದ್ಗುಣಕ್ಕೆ ಹಾಗಾಗಿ ನಿಮಗೆ ಯುದ್ಧ ಮಾಡಲು ಸಾಧ್ಯವಾಗದೇ ಇದ್ದರೆ ಬಂದ ದಾರಿಯಲ್ಲಿ ಹಿಂದೆ ಹೋಗಿದ್ದೇವರೇ. ಹನುಮ, ಭಕ್ತರಿಗೆ ಕೊಡಬೇಕೆಂದು ವಾಗ್ದಾನ ಮಾಡಿದರೆ ಕೊಡದೇ ಇರುವವನು ನಾನಲ್ಲ. ಪ್ರಕರಣದ ಸುಖಾಂತ್ಯಕ್ಕಾಗಿ ನಿನಗಲ್ಲದಿದ್ದರು ನಿನ್ನವರಿಗಾದರೂ ಏನಾದರೂ ಕೇಳು. ಶಿವದೇವರೇ, ಹನುಮ, ನಾನು ನನಗಾಗಿ ಏನನ್ನೂ ಕೇಳುವವನಲ್ಲ. ಆದರೆ ನಿಮ್ಮ ಒತ್ತಾಯಕ್ಕಾಗಿ ಕೇಳುತ್ತಾ ಇದ್ದೇನೆ. ಶೀಘ್ರವಾಗಿ ದ್ರೋಣಾಚಾರ್ಯರಿಗೆ ಸಾಗಿ ಸಂಜೀವನದ ಮೂಲಿಕೆಯನ್ನು ತರಬೇಕಾಗಿದೆ. ಅಷ್ಟರವರೆಗೆ ನೆಲದ ಮೇಲೆ ಬಿದ್ದಿರುವ ಹೆಣಗಳ ರಾಶಿಯನ್ನು ಕೊಳೆಯದಂತೆ ಯಾವುದೇ ಪ್ರಾಣಿಯು ಇವುಗಳನ್ನು ಹಾಳು ಮಾಡದಂತೆ ಇವುಗಳನ್ನು ಕಾದುಕೊಂಡು ನೀವು ಇರಬೇಕು. ಇದಕ್ಕೆ ಒಪ್ಪಿಗೆ ಇದ್ದರೆ ಈ ವರವನ್ನು ಕೊಡಿ. ಹನುಮ, ಸದಾ ಸ್ಮಶಾನವಾಸಿಯಾದ ನನಗೆ ಯಾವ ರೀತಿಯ ಕೀಳರಿಮೆ ಇಲ್ಲ. ನೀನು ಹೋಗಿ ಬಾ, ಒಳ್ಳೆಯದಾಗಲಿ. ಹಾಗೇ ಆಗಲಿ. ಇದಾ ಹೋಗಿ ಬಂದೆ. ಈಗಲೇ ಈ ಸಂಜೀವನದ ಮೂಲಿಕೆಯನ್ನು ಎಲ್ಲೆಡೆ ಹರಿಸುತ್ತೇನೆ. ನಿಲ್ಲು ನಿಲ್ಲು, ಔಷಧಿಯನ್ನು ತಂದೆ, ಸಂತೋಷವಾಯಿತು. ಆದರೆ ಒಂದು ಸಂಶಯ. ಏನು? ಭೂರಿ ಸೇನೆಯನ್ನು ಎಬ್ಬಿಸುವೆಯಾ ಅಥವಾ ನಿನ್ನ ಪಕ್ಷದವರನ್ನು ಮಾತ್ರವಾ? ನಾನು ನನ್ನ ಪಕ್ಷದವರನ್ನು ಮಾತ್ರ ಎಬ್ಬಿಸುತ್ತೇನೆ. ಮತ್ತೆ ಈ ಪಕ್ಷದವರನ್ನು? ಅದಕ್ಕೆ ನೀನಿದ್ದೀಯಲ್ಲ. ಹನುಮ, ಹಾಗಾದರೆ ಇಷ್ಟು ಹೊತ್ತು ಹೆಣಕಾದ ನನ್ನ ಭಾವನೆಗೆ ಬೆಲೆಯೇ ಇಲ್ಲವೇ? ಅದು ಹಾಗಲ್ಲ. ನಾನೀಗ ಎರಡೂ ಪಕ್ಷದವರನ್ನು ಎಬ್ಬಿಸಿದರೆ ನಿಮ್ಮ ವೀರಮಣಿ ಮತ್ತೆ ಎದ್ದು ಯುದ್ಧಕ್ಕೆ ನಿಂತರೆ ಆಗ ಯಾರು ಹೊಣೆ? ಅದಕ್ಕೆ ನಾನು ಹೊಣೆ. ವೀರಮಣಿ ಎದ್ದು ಇನ್ನು ಹೋರಾಟವನ್ನು ನಡೆಸುವುದಿಲ್ಲ. ಏಕೆಂದರೆ ಯೋಗಿನಿ ದತ್ತವಾದ ಶರ ಆತನ ಮೇಲೆ ಪ್ರಯೋಗವಾಗಿದೆ. ಸರಿ, ವೀರಮಣಿ ಇನ್ನು ರಾಮ ಭಕ್ತನಾಗಿ ಪರಿವರ್ತನೆಯನ್ನು ಹೊಂದಿದ್ದಾನೆ. ಹಾಗಾಗಿ ಹೆದರಬೇಡ, ಎಬ್ಬಿಸಿ ಸಕಲರನ್ನು. ಶಿವದೇವರೇ, ನೀವು ಹೇಳುವುದು ಸರಿ ಇರಬಹುದು. ಆದರೆ ರಾಮನ ಅಪ್ಪಣೆಯ ವಿನಃ ನಾನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಅದಕ್ಕೇನಂತೆ? ರಾಮನಿದ್ದೊಡೆ ಹನುಮನಿದ್ದೇ ಇರುತ್ತಾನೆ. ನೀನೇ ಬರಿಸು. ಹಾಗೇ ಆಗಲಿ. ಈಗಲೇ ಪ್ರಾರ್ಥಿಸುತ್ತೇನೆ.
जय राम निरंजन राम ರಾಮದೇವರೇ, ಹನುಮ ಯಾಗಾಶ್ವವನ್ನು ಬಂಧಿಸಿದ ಪರಿಣಾಮವಾಗಿ ಎರಡು ಪಕ್ಷಗಳ ನಡುವೆ ಘೋರವಾದಂತಹ ಯುದ್ಧವೇ ನಡೆಯಿತು. ಯುದ್ಧದ ಪರಿಣಾಮ ಎರಡೂ ಕಡೆಯವರು ತರೆಗೊರಗಿದ್ದಾರೆ. ಆ ಕ್ಷಣ ದ್ರೋಣಾಚಾರ್ಯದೆಡೆಗೆ ಸಾಗಿ ಸಂಜೀವನದ ಮೂಲಿಕೆಯನ್ನು ತಂದಿದ್ದೇನೆ. ಕೇವಲ ನನ್ನವರನ್ನು ಮಾತ್ರ ಬದುಕಿಸಬೇಕೆಂಬುದು ನನ್ನ ನಿರ್ಧಾರ. ಆದರೆ ಶಿವದೇವರು ಇದನ್ನು ಒಪ್ಪುತ್ತಿಲ್ಲ. ನಿನ್ನನ್ನು ಬಿಟ್ಟು ಬೇರೆ ಯಾರ ಮಾತನ್ನು ಕೇಳುವವನಲ್ಲ ಈ ಹನುಮ. ಹಾಗಾಗಿ ಮುಂದೇನು ಮಾಡಬೇಕೆಂದು ನೀನೇ ತಿಳಿಸಬೇಕು ತಂದೆ. ಶಿವನೇ, ಪುರಹರ ಕೇಳು ನಿನ್ನವರು ಮಹಾದೇವ, ಶಿವ, ರಾಮ, ಕ್ಷೀರ ಸಮುದ್ರದ ಮಥನದ ಕಾಲದಲ್ಲಿ ಎದ್ದು ಬಂದ ಹಾಲಾಹಲವನ್ನು ಪಾನ ಮಾಡಿದ ನಂಜುಂಡೇಶ್ವರನು ಲೋಕಕ್ಕೆ ಮಂಗಳವನ್ನೇ ಉಂಟು ಮಾಡುವವನು. ಹನುಮ ಇಕ್ಷುಚಾಪನ ದಹನಕ್ಕೆ ಕಾರಣನಾದವನು. ಇಕ್ಷುಮತಿಯನ್ನು ವಿವಾಹವಾದದ್ದು ಚೋದ್ಯ. ಇಕ್ಷ್ವಾಕು ವಂಶೋದ್ಭವನಾದ ನನ್ನ ಅಶ್ವಮೇಧದ ಪ್ರಕರಣದಲ್ಲಿ ಕಾಣಿಸಿಕೊಳ್ಳುವುದರಲ್ಲಿ ಕಾರಣವಿದೆ. ಹನುಮ ಸ್ವಾಮಿ, ಉಭಯ ಪಕ್ಷದವರನ್ನು ಎಬ್ಬಿಸು, ಸಂಜೀವಿನಿಯನ್ನು ಪ್ರಯೋಗಿಸು. ಅದು ಶಿವಸೇನೆ ರಾಮಸೇನೆಯ ವೀರರೆಲ್ಲ ಎದ್ದು ಬರುತ್ತಾ ಇದ್ದಾರೆ. ಶ್ರೀರಾಮ, ನಿನ್ನ ಪಕ್ಷದವರು ಬೇರೆಯಲ್ಲ, ನನ್ನ ಪಕ್ಷದವರು ಬೇರೆಯಲ್ಲ. ನೀನೆಂದಂತೆಯೇ ನಾನು ಇಲ್ಲಿ ಇರುವುದಕ್ಕೆ ಕಾರಣವಿದೆ. ವೀರಮಣಿಗೆ ಒಂದು ಮಾತು ಕೊಟ್ಟಿದ್ದೆ. ಲೋಕೋದ್ಧಾರದ ಶಕ್ತಿ ಅವತಾರ ಎತ್ತಿ ನಿನ್ನ ಪುರಕ್ಕೆ ಕಾಲಿಡುವವರೆಗೂ ನಾನು ನಿನ್ನ ಪುರದಲ್ಲೇ ಇರುತ್ತೇನೆ ಎನ್ನುವ ಹಾಗೆ ಅದು ಈಗ ಪೂರ್ಣವಾಯಿತು. ವೀರಮಣಿಯು ಈಗ ರಾಮ ಭಕ್ತನಾಗಿ ಪರಿವರ್ತನೆಯನ್ನು ಹೊಂದಿದ್ದಾನೆ.
ಇದು ಈಗ ಲೋಕಕ್ಕೆ ಪಾಠವಾಗಿದೆ. ಶಿವಸೇನೆ, ರಾಮಸೇನೆ ಹಾಗೂ ಹನುಮನ ಹೆಸರಿನ ರಾಮ ಭಕ್ತರ ಸೇನೆ, ಬಜರಂಗ ದಳ ಎಲ್ಲವೂ ಒಂದೇ. ಯಜ್ಞ ಸಾಂಗವಾಗಿ ನಡೆಯುವಂತಾಗಲಿ, ಲೋಕಕ್ಕೆ ಮಂಗಳವಾಗಲಿ. ಶಿವಭಕ್ತ ವೀರಮಣಿ ಎನ್ನುವ ಈ ಪುಣ್ಯ ಕಥಾ ಭಾಗವನ್ನು ನೋಡಿದವರಿಗೂ ಆಡಿದವರಿಗೂ ಆಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿದವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು, ಶ್ರೀ ಮಹಾಗಣಪತಿ ದೇವರು ಸಕಲ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ನೀಡಿ ರಕ್ಷಿಸಲಿ ಎಂದು ಬೇಡಿಕೊಳ್ಳುತ್ತಾ ಸಭ್ಯ ಸಭಿಕರಲ್ಲಿ ಮಂಗಳ ಗೀತೆಗೆ ಅನುಮತಿಯನ್ನು ಬೇಡುತ್ತಿದ್ದೇನೆ. ಮಂಗಲ ಶ್ರೀ ದುರ್ಗಾನಿಗೆ ಮಂಗಲ ಪರಮೇಶ್ವರಿಗೆ ಅಳಬೆಲ ಪಡೆಯುವ ಭಕ್ತರ ಬಾಯಿ ಪಡೆ ದುರ್ಗಾನಿಗೆ ಮಂಗಲಂ ದೇವಂಗಲಂ ಶುಭಮಂಗಲಂ ಶ್ರೀ ದುರ್ಗಾ ಪರಮೇಶ್ವರಿಗೆ